ತುಳು ಸಾಹಿತ್ಯ ಅಕಾಡೆಮಿ ಉಳ್ಳಾಲ ನಗರಸಭೆಯ ವತಿಯಿಂದ ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಸಹಯೋಗದಲ್ಲಿ ವೀರರಾಣಿ ಅಬ್ಬಕ್ಕ ಉತ್ಸವ 2021ರ ರಜತ ಸಂಭ್ರಮವು ಡಿಸೆಂಬರ್ 21ರಂದು ಉಳ್ಳಾಲ ನಗರಸಭೆಯ ಮಹಾತ್ಮ ಗಾಂಧಿ ರಂಗಮಂದಿರದಲ್ಲಿ ನಡೆಯಲಿದೆ. ಈ ಬಗ್ಗೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ದಯಾನಂದ್ ಕತ್ತಲ್ ಸರ್ ಅವರು, ಡಿಸೆಂಬರ್ 21ರ ಬೆಳಿಗ್ಗೆ 9:30ಕ್ಕೆ ತೊಕ್ಕೊಟ್ಟು ವೀರಮಾರುತಿ ವ್ಯಾಯಾಮ ಶಾಲೆಯ ಬಳಿಯಿಂದ ರಂಗಮಂದಿರದವರೆಗೆ ಆಕರ್ಷಕ ತುಳುನಾಡ ಜನಪದ ದಿಬ್ಬಣ ಏರ್ಪಡಿಸಲಾಗಿದ್ದು, ಉಳ್ಳಾಲ ನಗರಸಭೆಯ ಅಧ್ಯಕ್ಷೆ ಚಿತ್ರಕಲಾ ಚಂದ್ರಕಾಂತ್ ಅವರು ಉದ್ಘಾಟಿಸಲಿದ್ದಾರೆ. ಬೆಳಗ್ಗೆ 10:30ಕ್ಕೆ ವೀರರಾಣಿ ಅಬ್ಬಕ್ಕ ಉತ್ಸವ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಂಗಳೂರು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಧ್ವಜಾರೋಹಣ ನೆರವೇರಿಸಲಿದ್ದು, ಅಖಿಲ ಕರ್ನಾಟಕ ಜೈನ ಮಹಿಳಾ ಒಕ್ಕೂಟದ ಮಾಜಿ ಅಧ್ಯಕ್ಷೆ ಕೇಸರಿ ರಾಜ್ಯರತ್ನಯ್ಯ ಉತ್ಸವ ಉದ್ಘಾಟಿಸಲಿದ್ದಾರೆ. ಹಿರಿಯ ಜನಪದ ಕಲಾವಿದೆ ಸಿಂಧು ಗುಜರಾನ್ ಮೈಲೊಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಶಾಸಕ ಯುಟಿ ಖಾದರ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಇನ್ನು ವೀರರಾಣಿ ಅಬ್ಬಕ್ಕ ಪ್ರಶಸ್ತಿಯನ್ನ ಮಂಗಳೂರಿನ ಗಣಪತಿ ಪದವಿ ಪೂರ್ವ ಕಾಲೇಜಿನ ನಿವೃತ್ತ ಪ್ರಿನ್ಸಿಪಾಲ್ ಚಂದ್ರಕಲಾ ನಂದಾವರ ಅವರಿಗೆ ಹಾಗೂ ವೀರರಾಣಿ ಅಬ್ಬಕ್ಕ ಪುರಸ್ಕಾರವನ್ನು ನಿವೃತ್ತ ಶಿಕ್ಷಕಿ ಕೆಎ ರೋಹಿಣಿ ಅವರಿಗೆ ಅಬ್ಬಕ್ಕ ಉತ್ಸವ ಸಮಾರೋಪ ಸಮಾರಂಭದಲ್ಲಿ ಪ್ರದಾನ ಮಾಡಲಾಗುವುದು. ಇದೇ ವೇಳೆ ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜಬ್ಬ ಅವರನ್ನು ಸನ್ಮಾನಿಸಲಾಗುವುದೆಂದು ಹೇಳಿದರು. ವೀರರಾಣಿ ಅಬ್ಬಕ್ಕ ಉತ್ಸವ 2021 ಎಲ್ಲ 21 ತಾರೀಕದಾನಿ ಸಂಪನ್ನಾಪುಡು ನಿಖಲ ಪರಿಪೂರ್ಣ ಸಹಕಾರ ಯಾನ ಈ ತುಳು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಗುರುಕಾರ್ಯ ಅದು ನಿಖಲ ನಟ್ಟೊಂದು ಈ ಅಬ್ಬಕ್ಕ ಉತ್ಸವ ಸಮಿತಿ ಕಾಂಡೆ ಒರಂಬರಿಕೆ ತೊಕ್ಕೊಟ್ಟದ ವೀರಮಾರುತಿ ವ್ಯಾಯಾಮ ಶಾಲೆಡ್ದು ತುಳುನಾಡದ ಅತ್ತಂಡ ಬೇತೆ ಬೇತೆ ರೀತಿಯ ಒಂಜಿ ಮೆರವಣಿಗೆದೊಟ್ಟಿಗೆ ಆಕರ್ಷಕ ಜನಪದ ದಿಬ್ಬಣ ಪೋಪುಂಡು ಒಂದು ಕಾರ್ಯಕ್ರಮ ನಡಪುನು ಉಳ್ಳಾಲದ ಮಹಾತ್ಮ ಗಾಂಧಿ ರಂಗಮಂದಿರಡು ಆ ವೇದಿಕೆಯ ಗೀತ ಗಾಯನ ಕಾರ್ಯಕ್ರಮ ನಡಪನ ಚಿಂತನ ಪೂರ ಚಟುವಟಿಕೆ ಭಾರಿ ಪ್ರಾಮುಖ್ಯದ ಗೆಂಡ ಅದೇನು ನಮ್ಮ ಕಮಿಷನರ್ ಧ್ವಜಾರೋಹಣ ಮಲ್ತಿರಂದ ಅಖಿಲ ಕರ್ನಾಟಕ ಜೈನ ಮಹಿಳಾ ಒಕ್ಕೂಟದ ಮಾಜಿ ಗುರುಕಾರಾಯನ ಚಿತ್ರ ಶ್ರೀಮತಿ ಕೇಸರಿ ರಾಜರತ್ನಯ್ಯ ಮೇರೆ ಉತ್ಸವನ ಉದಿಪನ ಮಲ್ಪೇರೆ ಹಿರಿಯ ಜನಪದ ಕಲಾವಿದನ ಚಿತ್ರ ಶ್ರೀಮತಿ ಸಿಂಧು ಗುಜರನ್ ಮೇರೆ ಆ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಮಲ್ಪೇರೆ ಅಂಚನೆ ಯುಟಿ ಖಾದರ್ ಗುರುಕಾರ್ಯ ವಹಿಸುವ ಮೇರೆ ನಮ್ಮ ಜಯರಾಮ್ ಶೆಟ್ರ್ ಪ್ರಾಸ್ತಾವಿಕ ಯಾನ ಶುಭಾಶಂಸನೆ ಅಂಚನೆ ಎಂಕಲ್ನ ಪ್ರಥಮ ಅಧ್ಯಕ್ಷರ ಚಿತ್ರ ವಿವೇಕರ ಎಗ್ಗುಲು ಅಬ್ಬಕ್ಕ ಉತ್ಸವದ ಬಗ್ಗೆ ಆಶಯ ಭಾಷಣ. ಇನ್ನು ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯ ಸ್ವಾಗತಾಧ್ಯಕ್ಷ ಕೆ ಜಯರಾಮ್ ಶೆಟ್ಟಿಯವರು ಕಾರ್ಯಕ್ರಮದ ಬಗ್ಗೆ ವಿವರ ನೀಡಿದರು. 97ನೇ ಇಸವಿಯಿಂದ ವೀರರಾಣಿ ಅಬ್ಬಕ್ಕ ಉತ್ಸವವನ್ನು ನಾವು ಪ್ರಾರಂಭ ಮಾಡಿದ್ದು ತುಳು ಸಾಹಿತ್ಯ ಅಕಾಡೆಮಿಯ ಮುಖಾಂತರವೇ. ನಮಗೆ ಪ್ರೇರಣೆ ಆವಾಗಿನ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ವಿವೇಕ್ ರೈ ಅವರ ನೇತೃತ್ವದಲ್ಲಿ ಅವರು ತೊಕ್ಕೊಟ್ಟಿಗೆ ಬಂದು ನಾವು ಇಲ್ಲಿ ಕೋಮು ಸೌಹಾರ್ದತೆಯನ್ನು ಸ್ಥಾಪಿಸುವ ದೃಷ್ಟಿನಲ್ಲಿ ಎಲ್ಲ ಧರ್ಮದವರು, ಎಲ್ಲ ಪಕ್ಷದವರು, ಎಲ್ಲ ಜಾತಿಯವರು ಎಲ್ಲರನ್ನು ಸೇರಿಸಿಕೊಂಡು ಹಬ್ಬಗಳನ್ನು ನೇತೃತ್ವ ಮಾಡಿಕೊಂಡು ಅವಳ ಮುಖಾಂತರ ಉತ್ಸವವನ್ನು ಆಚರಿಸಿ ಇಲ್ಲಿ ಒಂದು ಸೌಹಾರ್ದ ಕೂಟ ಮಾಡಬೇಕು ಎಂಬ ದೃಷ್ಟಿಯಿಂದ ಅವರು ಪ್ರಯತ್ನ ಮಾಡಿದರು. ಆ 1997ರಿಂದ ನಾವು ಅದನ್ನು ಪ್ರಾರಂಭ ಮಾಡಿದ್ದೇವೆ. 2008ನೇ ಇಸವಿಯವರೆಗೆ ಸಾರ್ವಜನಿಕರ ದೇಣಿಗೆಯನ್ನು ಪಡ್ಕೊಂಡು ನಾವು ಉಳ್ಳಾಲದಲ್ಲಿ ವೀರರಾಣಿ ಅಬ್ಬಕ್ಕೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೆವು. ಆದರೆ ನಮಗೆ ಹಣದ ಮುಗ್ಗಟ್ಟುಗಳು, ತೊಂದರೆಗಳು ಆಗಾಗ ಬರ್ತಾ ಇದ್ದಂತ ರಾಜ್ಯ ಸರ್ಕಾರವನ್ನು ವಿನಂತಿಸಿದ ಮೇರೆಗೆ 2008ರಲ್ಲಿ ಆಗಿನ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು 25 ಲಕ್ಷ ರೂಪಾಯಿಯನ್ನು ಕೊಟ್ಟು ನಮಗೆ ಅಬ್ಬಕ್ಕೋತ್ಸವ ಮಾಡಲಿಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದರು. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷ ದಿನಕರ್ ಉಳ್ಳಾಲ್, ಪ್ರಧಾನ ಕಾರ್ಯದರ್ಶಿ ಧನಲಕ್ಷ್ಮಿ ಗಟ್ಟಿ, ಗೌರವ ಉಪಾಧ್ಯಕ್ಷ ಹೈದರ್ ಪರ್ತಿಪಾಡಿ, ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾದ ನಾಗೇಶ್ ಕುಲಾಲ್, ಚೇತಕ್ ಪೂಜಾರಿ ಉಪಸ್ಥಿತರಿದ್ದರು. ಶರಸಾಲಿಯನ್ ವಿ4 ನ್ಯೂಸ್ ಮಂಗಳೂರು. ಪೂರ್ಣ ಭರವಸೆಯ 10,100 ಕೋಟಿ ರೂಪಾಯಿ ವ್ಯವಹಾರ. ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ ಎಸ್ಸಿಡಿಸಿಸಿ ಬ್ಯಾಂಕ್. 19 ಬಾರಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, 18 ಬಾರಿ ನಬಾರ್ಡ್ ಪ್ರಶಸ್ತಿ ಪಡೆದ ರಾಜ್ಯದ ಬ್ಯಾಂಕ್. ಎಸ್ಸಿಡಿಸಿಸಿ ಬ್ಯಾಂಕ್ ಜನೋಪಯೋಗಿ ಸಾಲ ಯೋಜನೆಗಳು, ಕೃಷಿ, ಹೈನುಗಾರಿಕೆ, ವ್ಯಾಪಾರ ಉದ್ದೇಶಗಳಿಗೆ ಸಾಲ, ಸ್ವಸಹಾಯ ಗುಂಪುಗಳಿಗೆ ವೇತನಾಧಾರಿತ ಸಾಲ, ಕೈಗಾರಿಕೆ ಮತ್ತು ಸೇವಾ ಘಟಕ, ವಾಸ್ತವ
ವಾಸ್ತವ್ಯದ ಮನೆ ಸಾಲ ಸೌಲಭ್ಯ, ಚಿನ್ನಾಭರಣ, ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ ಆಕರ್ಷಕ ಬಡ್ಡಿ ದರದಲ್ಲಿ ತಕ್ಷಣ ಸಾಲ ಮಂಜೂರು. 107 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ಬೈಲ್, ಮಂಗಳೂರು.